ಎಲ್ರಿಗೂ ನಮಸ್ಕಾರ. ಬಂಧುಗಳೇ, ಕರ್ನಾಟಕ ರಾಜ್ಯ ವಿಧಾನಸಭಾ ಚುನಾವಣೆಗೆ ದಿನಗಣನೆ ಆರಂಭವಾಗಿದೆ. ರಾಜ್ಯದ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಸಹಸ್ರಾರು ಅಭ್ಯರ್ಥಿಗಳು ತಮ್ಮ ರಾಜಕೀಯ ಭವಿಷ್ಯವನ್ನು ಕಂಡುಕೊಳ್ಳುವುದಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಮೇ 12ರಂದು ನಡೆಯಲಿರುವಂತಹ ಈ ಚುನಾವಣೆಗಾಗಿ ಬಹುತೇಕ ಎಲ್ಲ ಪಕ್ಷಗಳಲ್ಲೂ ಕೂಡ ಬಹಳಷ್ಟು ಬಿರುಸಿನ ಚಟುವಟಿಕೆಗಳು ಕೂಡ ನಡೆದಿದೆ. ಈಗಾಗಲೇ ಅಭ್ಯರ್ಥಿಗಳ ಘೋಷಣೆಯಾಗಿದೆ, ನಾಮಪತ್ರಗಳನ್ನು ಕೂಡ ಸಲ್ಲಿಸಲಾಗಿದೆ. ಹಾಗಾಗಿ ಸಹಜವಾಗಿಯೇ ಮತದಾರರ ಮನಗಳನ್ನು ಮುಟ್ಟುವಂಥ ಕೆಲಸಗಳನ್ನು ಎಲ್ಲ ಅಭ್ಯರ್ಥಿಗಳು ತಮ್ಮ ಅಪಾರವಾದಂತಹ ಜನಬೆಂಬಲದೊಂದಿಗೆ ಪ್ರಯತ್ನಿಸ್ತಾ ಇದ್ದಾರೆ. ಬಂಧುಗಳೇ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಚುನಾವಣೆಯ ಕಣವನ್ನು ನೋಡುವಾಗ ಭಾರತೀಯ ಜನತಾ ಪಕ್ಷ ಈ ಬಾರಿ ಒಂದು ಹೊಸ ಪ್ರಯತ್ನಕ್ಕೆ ಕೈ ಹಾಕಿದೆ ಅಂತ ಅನಿಸ್ತಾ ಇದೆ. ಯಾಕೆಂದರೆ ಈ ಒಂದು ಕಣದಲ್ಲಿರುವಂಥ ಹೆಚ್ಚಿನ ಅಭ್ಯರ್ಥಿಗಳು ಯುವ ರಕ್ತಗಳು, ಯುವ ಶಕ್ತಿಯನ್ನು ಪಣಕ್ಕೆ ಇಟ್ಟಿದ್ದಾರೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಈ ನಿಟ್ಟಿನಲ್ಲಿ ನಾವು ಹೇಳೋದಾದರೆ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರ, ಇಲ್ಲಿ ಕೂಡ ಒಬ್ಬ ನವತರುಣ, ಅದ್ಭುತ, ಅಪ್ರತಿಮ ಸಂಘಟಕ, ಸಂಘ ಪರಿವಾರದ ಒಂದು ಗರಡಿಯಲ್ಲಿ ಪಳಗಿದಂತಹ ಹರೀಶ್ ಪೂಂಜಾರ್ ಅವರು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಕಣದಲ್ಲಿದ್ದಾರೆ. ಅಪಾರ ಜನಸ್ತಂಭದೊಂದಿಗೆ ಈಗಾಗಲೇ ನಾಮಪತ್ರವನ್ನು ಕೂಡ ಸಲ್ಲಿಸಿದ್ದಾರೆ. ಬಂಧುಗಳು, ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀಯುತ ಹರೀಶ್ ಪೂಂಜಾರ್ ಅವರು ನಮ್ಮೊಂದಿಗಿದ್ದಾರೆ. ತಮ್ಮ ಮನಸ್ಸಿನ ಭಾವನೆಗಳನ್ನು ಅಥವಾ ಮುಂದಿನ ಯೋಜನೆಗಳನ್ನು ನಮ್ಮೊಂದಿಗೆ ಮುಕ್ತವಾಗಿ ಹಂಚಿಕೊಳ್ಳಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ಟಿವಿಯ ಸಮಸ್ತ ವೀಕ್ಷಕ ಬಂಧುಗಳ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಹರೀಶ್ ಪೂಂಜಾರ್ ಅವರೇ, ಮೊದಲಾಗಿ ತಮಗೆ ಅಭಿನಂದನೆಗಳು ಮತ್ತು ಶುಭಾಶಯಗಳನ್ನು ಸಮರ್ಪಿಸುತ್ತಿದ್ದೇನೆ. ಆದರೆ ಈ ಚುನಾವಣೆಯ ಕಣವನ್ನು ನೋಡುವಾಗ ತಮ್ಮ ಪ್ರಮುಖ ಪ್ರತಿಸ್ಪರ್ಧಿ ಕಾಂಗ್ರೆಸ್ನ ಅಭ್ಯರ್ಥಿ 5 ಬಾರಿ ಈ ಕ್ಷೇತ್ರವನ್ನು ಪ್ರತಿನಿಧಿಸಿದವರು, ಹಿರಿಯ ರಾಜಕಾರಣಿ. ಹಾಗಾಗಿ ಒಂದಷ್ಟರ ಮಟ್ಟಿಗೆ ಸವಾಲು ಖಂಡಿತ ಇದೆ ಅಂತ ನನಗನಿಸುತ್ತೆ. ಆ ಸವಾಲನ್ನು ತಾವು ಹೇಗೆ ಎದುರಿಸ್ತಿದ್ದೀರಿ, ಯಾವ ರೀತಿ ಸನ್ನದ್ಧರಾಗ್ತಾ ಇದ್ದೀರಿ ಸರ್? ಜಗತ್ತಿನಲ್ಲಿ ಭಾರತ ಶಕ್ತಿಶಾಲಿ ಭಾರತ, ಸಮೃದ್ಧ ಭಾರತ ಎನ್ನುವಂಥ ರೀತಿಯಲ್ಲಿ ಭಾರತ ವಿಶ್ವಮಾನ್ಯವಾಗಿ ಬೆಳೀತಾ ಇದೆ, ವಿಶ್ವಗುರುವಾಗುವಂತಹ ಕಾಲಘಟ್ಟದಲ್ಲಿದೆ. ಜಗತ್ತಿನ ಎಲ್ಲ ದೇಶಗಳು ನರೇಂದ್ರ ಮೋದಿಯವರನ್ನು ಜಗತ್ತಿನ ನಾಯಕ ಅನ್ನುವಂಥ ಸ್ವೀಕಾರ ಮಾಡಿರತಕ್ಕಂಥ ಕಾಲಪರ್ವ ಇದು. ಪ್ರಾಯಶಃ ಇಂತಹ ಸಂದರ್ಭದಲ್ಲಿ ದೇಶದಲ್ಲಿರ್ತಕ್ಕಂಥ 22 ರಾಜ್ಯಗಳ ಜನ ನರೇಂದ್ರ ಮೋದಿಯವರ ಕೈ ಬಲಪಡಿಸುವಂಥ ದೃಷ್ಟಿಯಲ್ಲಿ BJPಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ. ಮುಂದಿನ ಚುನಾವಣೆ, ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲೂ ನರೇಂದ್ರ ಮೋದಿಯವರ ಕೈ ಬಲಪಡಿಸಬೇಕು, ನರೇಂದ್ರ ಮೋದಿಯವರು ಭಾರತವನ್ನು ಯಾವ ರೀತಿ ನಿರ್ಮಾಣ ಮಾಡಬೇಕೆನ್ನುವಂಥ ಕನಸನ್ನಿಟ್ಟುಕೊಂಡಿದ್ದಾರೆ. ಆ ಕನಸಿಗೆ ಪೂರಕವಾಗಿ ನಮ್ಮ ರಾಜ್ಯವು ಸಹ ನರೇಂದ್ರ ಮೋದಿಯವರ ಮಡಿಲಿಗೆ ಸೇರಿಸಬೇಕೆನ್ನುವಂಥ ಕಾರಣಕ್ಕೋಸ್ಕರ ಕರ್ನಾಟಕದ ಜನತೆಯು ಸಹ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಒಲವನ್ನು ವ್ಯಕ್ತಪಡಿಸಿದ್ದಾರೆ. ಬೆಳ್ತಂಗಡಿಯ ಜನತೆಯು ಸಹ ನರೇಂದ್ರ ಮೋದಿಯವರ ಕೈ ಬಲಪಡಿಸುವ ದೃಷ್ಟಿಯಲ್ಲಿ ಬೆಳ್ತಂಗಡಿಯಲ್ಲಿ ಈ ಬಾರಿ ಭಾರತೀಯ ಜನತಾ ಪಾರ್ಟಿಯ ಶಾಸಕರನ್ನು ಗೆಲ್ಲಿಸಬೇಕೆನ್ನುವಂಥ ಪಣವನ್ನು ತೊಟ್ಟಿದ್ದಾರೆ. ಖಂಡಿತವಾಗಿಯೂ ಈ ಬಾರಿ ಬೆಳ್ತಂಗಡಿಯಲ್ಲಿ ನವ ಬೆಳ್ತಂಗಡಿ ನಿರ್ಮಾಣಕ್ಕೆ ಮತದಾರ ಬಂಧುಗಳು ಸಜ್ಜಾಗಿದ್ದಾರೆ. RSSನ ಗರಡಿಯಲ್ಲಿ ಪಳಗಿದವರು ತಾವು. ಸದಾ ರಾಷ್ಟ್ರ ಚಿಂತನೆಯೊಂದಿಗೆ ಮುನ್ನಡೆಯುವಂಥ ಪ್ರವೃತ್ತಿಯನ್ನು ಹೊಂದಿರುವವರು, ಸಂಘ ಪರಿವಾರದ ಸದಸ್ಯರುಗಳು, ತಾವು ಕೂಡ ಅದರಲ್ಲಿ ಒಬ್ಬರು. ಏನು ಯೋಚನೆಗಳಿದೆ? ಒಬ್ಬ ಯುವಕನಾಗಿ ಈ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇದ್ದೀರಿ. ಬಹುಶಃ ಜನ ಬೆಂಬಲ, ಜನ ಆಶೀರ್ವಾದ ಇದ್ದರೆ ಖಂಡಿತವಾಗಿಯೂ ಮುಂಬರುವ ಚುನಾವಣೆಯಲ್ಲಿ ಜೀವನ ಸಾಧಿಸ್ತಿರುವಂಥ ಮಾತುಗಳು ಕೇಳಿ ಬರ್ತದೆ ನಿಮ್ಮ ಅಭಿಮಾನಿ ವಲಯದಿಂದ. ಬೆಳ್ತಂಗಡಿ ಕರ್ನಾಟಕ ರಾಜ್ಯದಲ್ಲಿ ಬೆಳ್ತಂಗಡಿಯ ಹೆಸರು ಸರ್ವೇ ಸಾಮಾನ್ಯವಾಗಿ ಎಲ್ಲರಿಗೂ ಪರಿಚಿತ ಇರತಕ್ಕಂಥ ಒಂದು ಕ್ಷೇತ್ರ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ನಮಗೆ ಶಕ್ತಿ. ಶ್ರೀ ಕ್ಷೇತ್ರ ಧರ್ಮಸ್ಥಳದಕ್ಕೆ ಸಾವಿರಾರು ಲಕ್ಷಾಂತರ ಜನ ಭಕ್ತಾದಿಗಳು ಈ ಕ್ಷೇತ್ರಕ್ಕೆ ಬರ್ತಾರೆ. ಇಲ್ಲಿ ಬಂದಿರತಕ್ಕಂಥ ಭಕ್ತಾದಿಗಳು ಖಂಡಿತವಾಗಿಯೂ ಇಲ್ಲಿ ಅನೇಕ ರೀತಿಯ ಪ್ರವಾಸೋದ್ಯಮದ ಮೂಲಕ ಈ ಕ್ಷೇತ್ರವನ್ನು ಬೆಳೆಸಲಿಕ್ಕೆ ಅವಕಾಶಗಳಿದೆ. ನಮ್ಮ ತಾಲೂಕಿನಲ್ಲಿ 4 ಜಲಪಾತಗಳು ಹರಿಯುತ್ತದೆ. ನಮ್ಮ ತಾಲೂಕಿನಲ್ಲಿ ವೇಣೂರಿನಲ್ಲಿ ಬಾಹುಬಲಿಯ ಮೂರ್ತಿ ವಿರಾಜಮಾನ ಆಗಿದ್ದಾರೆ. ಗುರುವಾಣಿಕೆರೆಯಲ್ಲಿ ವಿಸ್ತಾರವಾಗಿರ್ತಕ್ಕಂಥ ಒಂದು ಕೆರೆ ಇದೆ. ಹೀಗೆ ತಾಲೂಕಿನ 81 ಗ್ರಾಮಗಳಲ್ಲೂ ಪ್ರವಾಸೋದ್ಯಮದ ದೃಷ್ಟಿಯನ್ನಿಟ್ಟುಕೊಂಡು ಬೆಳೆಸಬಹುದಾದರೆ ಖಂಡಿತವಾಗಿಯೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರವಾಸೋದ್ಯಮದಲ್ಲಿ ಬೆಳೆಸಬಹುದಾದಂತಹ ತಾಲೂಕು ಅದು ಬೆಳ್ತಂಗಡಿ ತಾಲೂಕು. ಸಂಪನ್ಮೂಲ ಇದೆ, ಆದರೆ ಎಲ್ಲೋ ಒಂದು ಕಡೆ ಅವಜ್ಞೆಗೆ ಒಳಗಾಗಿದೆ ಅಂತ ಅನಿಸ್ತಾ ಇದೆಯಾ? ಖಂಡಿತ. ಅದಕ್ಕೆ ಪ್ರವಾಸೋದ್ಯಮದ ದೃಷ್ಟಿಯಿಂದ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ. ಅದನ್ನು ಪ್ರಚಾರ ದೃಷ್ಟಿಯಿಂದ ಯಾವುದೇ ರೀತಿಯಾದಂಥ ಪ್ರಯತ್ನಗಳು ಆಗಲಿಲ್ಲ. ಈ ಮೂಲಕ ಪ್ರವಾಸೋದ್ಯಮ ಯಾಕೆ ಬೇಕು ಅಂತ ಕೇಳ್ಬೋದು ನೀವು. ಬೆಳ್ತಂಗಡಿಯಲ್ಲಿ ಪ್ರವಾಸೋದ್ಯಮದ ದೃಷ್ಟಿಯಿಂದ ಒಂದಷ್ಟು ಪ್ರವಾಸಿ ತಾಣಗಳ ಅಭಿವೃದ್ಧಿ ಆದರೆ ನಮ್ಮ ತಾಲೂಕಿನ ಸಾವಿರಾರು ಯುವಕರಿಗೆ ಉದ್ಯೋಗ ಸೃಷ್ಟಿಯಾಗ್ತದೆ.
ನಮ್ಮ ಮೂಲ ಚಿಂತನೆ ಮೂಲ ವಿಚಾರಗಳಿರುವುದೇ ಬೆಳ್ತಂಗಡಿ ತಾಲೂಕಿನ ಯುವಜನತೆಗೆ ಉದ್ಯೋಗ ಸೃಷ್ಟಿ ಮಾಡಿಕೊಡ್ತಕ್ಕಂಥ ದೃಷ್ಟಿಯಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕೆನ್ನುವಂಥದ್ದೇ ನನ್ನ ಮಹತ್ತರವಾಗಿರ್ತಕ್ಕಂಥ ಆಸೆ. ಇವತ್ತು ಸಾವಿರಾರು ಯುವಕರು ವಿದ್ಯಾವಂತರಿದ್ದಾರೆ, ಆದರೆ ಅವರು ವಿದ್ಯೆಗೆ ತಕ್ಕದಾಗಿರ್ತಕ್ಕಂಥ ಉದ್ಯೋಗಗಳು ಇಲ್ಲ. ನಮ್ಮ ಬೆಳ್ತಂಗಡಿ ತಾಲೂಕಿನಲ್ಲಿ ಸುಮಾರು 3-3.5 ಸಾವಿರ ಜನ ಯುವಕರು ಇವತ್ತು ಬೇರೆ ಬೇರೆ ಕಡೆಗಳಲ್ಲಿ ಉದ್ಯೋಗವನ್ನು ಮಾಡ್ತಾ ಇದ್ದಾರೆ. ಸಾವಿರಾರು ಯುವಕರು ಯುವತಿಯರು ಇವತ್ತು ವಿದ್ಯಾವಂತರಾಗಿ ನಿರುದ್ಯೋಗಿಗಳಲ್ಲಿ ಮನೆಯಲ್ಲಿದ್ದಾರೆ. ಎಷ್ಟೋ ಜನ ಡಿಗ್ರಿ ಆಗಿರ್ತಕ್ಕಂಥ ಪದವಿ ಆಗಿರ್ತಕ್ಕಂಥ ಯುವಕರು ಕೂಲಿ ಕೆಲಸಕ್ಕೆ ಹೋಗ್ತಕ್ಕಂಥ ಯುವಕರು ನಮ್ಮ ಕಣ್ಣು ಮುಂದೆ ಇದ್ದಾರೆ. ಎಷ್ಟೋ ಜನ ಯುವತಿಯರು ಇವತ್ತು ವಿದ್ಯಾಭ್ಯಾಸ ಆಗಿದೆ, ಆದರೆ ಈ ಉದ್ಯೋಗಕ್ಕೆ ಹೋಗಲಿಕ್ಕೆ ಸಾಧ್ಯ ಇಲ್ಲದೆ ಮನೆಯಲ್ಲಿದ್ದಾರೆ. ಇಂಥ ಯುವತಿಯರಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡಿಕೊಡುವ ದೃಷ್ಟಿಯಿಂದ ಒಬ್ಬ ಶಾಸಕನಾದ ನಂತರ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನ ಮಾಡಬೇಕೆನ್ನುವಂಥದ್ದು ನನ್ನ ಮಹತ್ತರವಾಗಿರ್ತಕ್ಕಂಥ ಆಸೆ. ಅದಕ್ಕೆ ಉದಾಹರಣೆಗಳನ್ನು ಕೊಡ್ತೇನೆ ನಾನು. ಕಾರ್ಕಳದ ಶಾಸಕರಾಗಿರ್ತಕ್ಕಂಥ ಸುನೀಲ್ ಕುಮಾರ್ ಅವರ ಶಾಸಕತ್ವದ ಅವಧಿಯಲ್ಲಿ ಕಾರ್ಕಳ ವಿಧಾನಸಭಾ ಕ್ಷೇತ್ರದಲ್ಲಿ ಬರತಕ್ಕಂಥ ಯುವಕರಿಗೆ ಉದ್ಯೋಗಾವಕಾಶವನ್ನು ಕೊಡಬೇಕೆನ್ನುವಂಥ ಅವರ ಮನಸ್ಸಿನ ಆಸೆ ಮತ್ತು ಅವ್ರದ್ದು ಇಚ್ಛಾಶಕ್ತಿ ಇತ್ತು, ಮಾಡಬೇಕು ತುಡಿತ ಇತ್ತು ಅವ್ರದ್ದು. ಆ ಕಾರಣಕ್ಕೋಸ್ಕರ ಸಾವಿರಾರು ಯುವಕರಿಗೆ ಉದ್ಯೋಗವನ್ನು ಮಾಡುವಂಥ ದೃಷ್ಟಿಯಲ್ಲಿ ಉದ್ಯೋಗ ಮೇಳವನ್ನು ಮಾಡತಕ್ಕಂಥ ಶಾಸಕ ಸುನೀಲ್ ಕುಮಾರ್. ಆ ಪ್ರೇರಣೆಯ ಮೂಲಕ ಬೆಳ್ತಂಗಡಿಯಲ್ಲಿರ್ತಕ್ಕಂಥ ಸಾವಿರಾರು ಯುವಕರಿಗೂ ಸಹ ನಮ್ಮ ತಾಲೂಕಿನಲ್ಲಿ ಸುಮಾರು 70-75 ಸಾವಿರಕ್ಕಿಂತಲೂ ಹೆಚ್ಚು ಕುಟುಂಬಗಳಿದೆ, ಮನೆಗಳಿದೆ. ಆ ಪ್ರತಿ ಮನೆಯಲ್ಲಿರ್ತಕ್ಕಂಥ ಯುವತಿಯರಿಗೆ ಉದ್ಯೋಗಾವಕಾಶವನ್ನು ಕೊಡುವಂಥ ದೃಷ್ಟಿಯಲ್ಲಿ ಬೆಳ್ತಂಗಡಿ ತಾಲೂಕಿನ ಜನ ಆಶೀರ್ವಾದವನ್ನು ಮಾಡಿದರೆ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇನೆ. ಯುವಕರಿಗೆ ಉದ್ಯೋಗಾವಕಾಶವನ್ನು ಸೃಷ್ಟಿ ಮಾಡತಕ್ಕಂಥ ಅವರಿಗೆ ದೊರಕುವಂಥ ದೃಷ್ಟಿಯಲ್ಲಿ ಪ್ರಯತ್ನವನ್ನು ಮಾಡಬಹುದು. ಆ ಇಚ್ಛಾಶಕ್ತಿ ನನಗಿದೆ. ಖಂಡಿತವಾಗಿಯೂ ಹೊರಗೆ ಕಳಿಸಿ ಉದ್ಯೋಗವನ್ನು ಸೃಷ್ಟಿ ಮಾಡೋದು ಒಂದು ಭಾಗ. ನನ್ನ ಹತ್ರ ಚಿಂತನೆ ಇರುವಂಥದ್ದು ಪ್ರವಾಸೋದ್ಯಮದ ಅಭಿವೃದ್ಧಿಯ ಮೂಲಕ ಗ್ರಾಮಗಳಲ್ಲಿ ಯುವಕರಿಗೆ ಉದ್ಯೋಗಾವಕಾಶಗಳು ಸೃಷ್ಟಿಯಾಗಬೇಕು. ಆ ಕಾರಣಕ್ಕೋಸ್ಕರ ಶಾಸಕನಾದ ನಂತರ ಗ್ರಾಮಗಳಲ್ಲಿರ್ತಕ್ಕಂಥ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಒಳ್ಳೊಳ್ಳೆ ಪ್ರವಾಸಿ ತಾಣಗಳನ್ನು ಅಭಿವೃದ್ಧಿ ಮಾಡಿಸಿದರೆ ನಮಗೆ ಪ್ರವಾಸಿಗರ ಕೊರತೆ ಇಲ್ಲ. ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಸುಮಾರು 10,000 ಜನ ಭಕ್ತಾದಿಗಳು ಪ್ರತಿದಿನ ಬರ್ತಾರೆ. ಪ್ರಚಾರದ ಕೊರತೆ ಇದೆ, ಪ್ರವಾಸೋದ್ಯಮ ಕ್ಷೇತ್ರದ ಅಭಿವೃದ್ಧಿಯ ಕೊರತೆ ಇದೆ. ಈ ಎರಡನ್ನು ಮಾಡಿದರೆ ಖಂಡಿತ ಧರ್ಮಸ್ಥಳ ಕ್ಷೇತ್ರಕ್ಕೆ ಬಂದಿರತಕ್ಕಂಥ 10,000 ಜನರಲ್ಲಿ 1,000 ಜನ ವೇಣೂರಿನ ಗೋಮಟೇಶ್ವರನನ್ನು ನೋಡ್ಲಿಕ್ಕೆ ಹೋದರೆ ಅದಕ್ಕೆ ಪೂರಕ ವ್ಯವಸ್ಥೆಗಳಾಗಬೇಕು. ಅಲ್ಲಿ ಎಡವಟ್ಟಾಗಿದೆ. 1,000 ಜನ ವೇಣೂರಿನ ಗೋಮಟೇಶ್ವರನ ಮೂರ್ತಿಯನ್ನು ನೋಡ್ಲಿಕ್ಕೆ ಹೋದರೆ ಎಷ್ಟು ಜನ ತರುಣರಿಗೆ ಅಲ್ಲಿ ಉದ್ಯೋಗ ಆಗ್ಬೋದು, ಎಷ್ಟು ಹೋಟೆಲ್ಗಳಾಗ್ಬೋದು, ಎಷ್ಟು ರಿಕ್ಷಾ ಚಾಲಕರಿಗೆ ಉದ್ಯೋಗ, ಎಷ್ಟು ಜೀಪ್ನವರಿಗೆ ಉದ್ಯೋಗ ಆಗ್ಬೋದು, ಎಷ್ಟು ಇತರ ಅಂಗಡಿಗಳಿಗೆ ಉದ್ಯೋಗ. ಈ ರಸ್ತೆಯಲ್ಲಿರ್ತಕ್ಕಂಥ ಎಲ್ಲ ಗ್ರಾಮದ ಬದಿಯಲ್ಲಿ ಎಷ್ಟು ಉದ್ಯೋಗಗಳು ಸೃಷ್ಟಿಯಾಗ್ಬೋದು. ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ 4 ಜಲಪಾತಗಳಿದೆ. 4 ಜಲಪಾತಗಳಲ್ಲಿ ಮೂಲಭೂತವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದರೆ ಇವತ್ತು ನಮ್ಮ ಜಿಲ್ಲೆಯಿಂದ ಮೇಲೆ ಏನು ಉತ್ತರ ಕರ್ನಾಟಕ ಇದೆ, ಈ ಭಾಗದಿಂದ ಬಂದಿರತಕ್ಕಂಥ ಜನ ನೀರು ಅಂತ ಹೇಳಿದ್ರೆ ಖಂಡಿತ ಅದರ ಹತ್ರ ಬರತಕ್ಕಂಥ ಆಕರ್ಷಿತರಾಗ್ತಾರೆ. ಈ ಜಲಪಾತವನ್ನು ನಾವೇನಾದರೂ ಅಭಿವೃದ್ಧಿಪಡಿಸಿದರೆ 10,000 ಜನರಲ್ಲಿ 1,000 ಜನ ಒಂದೊಂದು ಜಲಪಾತದ ಅಡಿಯಲ್ಲಿ ಹೋಗಿ ಅದರ ಸವಿಯನ್ನು ಸವಿದು ಬಂದರೆ ಅಲ್ಲಿ ಇರತಕ್ಕಂಥ ಕುಗ್ರಾಮವಾಗಿರ್ತಕ್ಕಂಥ ಗ್ರಾಮಗಳು ಎಷ್ಟು ಅಭಿವೃದ್ಧಿ ಆಗ್ಬೋದು, ಎಷ್ಟು ಜನರಿಗೆ ಉದ್ಯೋಗಾವಕಾಶ. ಈ ದೃಷ್ಟಿಯಲ್ಲಿ ಚಿಂತನೆ ಮಾಡ್ತೇನೆ. ಈ ದೃಷ್ಟಿಯಲ್ಲಿ ಮತದಾರರು ಈ ಸಲ ನನ್ನನ್ನು ಆಶೀರ್ವದಿಸಬೇಕೆನ್ನುವಂಥದ್ದು ನನ್ನ ಕಳಕಳಿಯ ಮನವಿ. ಇನ್ನೂ ಅಷ್ಟು ನಮ್ಮ ಇವತ್ತು ಬೆಳ್ತಂಗಡಿ ನಗರ ಇದೆ. ಬೆಳ್ತಂಗಡಿ ನಗರ ಇವತ್ತು ಜನ ಬಯಸೋದು ಏನಂತ ಹೇಳಿದರೆ, ನಾವು ಮಂಗಳೂರಿನವರು ಅಂತ ಹೇಳಿದ ತಕ್ಷಣ ನಮ್ಮ ಮಂಗಳೂರು ಬನ್ನಿರಿ ನೋಡ್ರಿ ಅಂತ ಹೇಳ್ತೇವೆ ನಾವು. ಎಷ್ಟು ಚೆನ್ನಾಗಿದೆ, ಎಷ್ಟು ಕಾಂಕ್ರೀಟೀಕರಣ ಆಗಿದೆ, ಎಷ್ಟು ವಿದ್ಯುತ್ ಅಲಂಕಾರವಾಗಿದೆ, ಎಷ್ಟು ಸುಂದರವಾಗಿ ನಿರ್ಮಾಣ ಮಾಡ್ತಾ ಇದ್ದೇವೆ ಅಂತ. ಮೈಸೂರಿನವರು ಹೇಳ್ತಾರೆ ನಮ್ಮ ಮೈಸೂರಿಗೆ ಬನ್ನಿ ಅಂದರೆ ಮೈಸೂರು ಜಿಲ್ಲೆಯವರು ಕರೆಯುವುದು ಅರಮನೆ ನಗರಿ ಆ ಜಾಗಕ್ಕೆ, ಬೆಂಗಳೂರಿನವರು ಕರೆಯುವುದು ಆ ಬೆಂಗಳೂರಿನ ವಿಧಾನಸೌಧ ಇದು. ಬೆಳ್ತಂಗಡಿಯ ನಾವು 81 ಗ್ರಾಮದಲ್ಲಿರ್ತಕ್ಕಂಥ ನಮ್ಮ ಮತದಾರ ಬಂಧುಗಳು, ನಮ್ಮ ಇಲ್ಲಿರ್ತಕ್ಕಂಥ ಬಂಧುಗಳು ಬೆಳ್ತಂಗಡಿ ನಗರಕ್ಕೆ ಬಂದರೆ ಒಂದು ಬೈಕ್ ನಿಲ್ಲಿಸಲಿಕ್ಕೆ ಪಾರ್ಕಿಂಗ್ನ ವ್ಯವಸ್ಥೆ ಇಲ್ಲ, ಒಂದು ಸರಿಯಾಗಿರ್ತಕ್ಕಂಥ ರಸ್ತೆಯ ವ್ಯವಸ್ಥೆ ಇಲ್ಲ. ಇವತ್ತು ಸಹ ಒಂದು ಹಳ್ಳಿಯಲ್ಲಿರ್ತಕ್ಕಂಥ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಪೇಟೆಯ ವಾತಾವರಣ ಯಾವ ರೀತಿ ಅದೇ ವಾತಾವರಣ ನಮ್ಮ ಬೆಳ್ತಂಗಡಿಯಲ್ಲಿದೆ. ನನ್ನ ಆಸೆ ಇದೆ, ಬೆಳ್ತಂಗಡಿಯನ್ನು ಸುಂದರಗೊಳಿಸಬೇಕು, ಬೆಳ್ತಂಗಡಿ ನಗರ ಸುಂದರ ಆಗಬೇಕು, ನಮಗೂ ಹೆಮ್ಮೆ ಆಗಬೇಕು. ಬನ್ನಿ ನಮ್ಮ ತಾಲೂಕು ಕೇಂದ್ರವನ್ನು ನೋಡಿ. ಈ ರೀತಿ ಇದು ಇನ್ನೊಂದು ಅಷ್ಟು ತಾಲೂಕುಗಳಿಗೆ ಪ್ರೇರಣೆ ಆಗತಕ್ಕಂಥ ದೃಷ್ಟಿಯಲ್ಲಿ ನಮ್ಮ ತಾಲೂಕುಗಳಿವೆ. ಬೆಳ್ತಂಗಡಿ ನಗರದಲ್ಲಿ ಸುಮಾರು ಸಾವಿರಾರು ಜನ ಮತದಾರರಿದ್ದಾರೆ. ವಾಯು ವಿಹಾರಕ್ಕೆ ಹೋಗಬೇಕಾದ್ರೆ ಒಂದೇ ಒಂದು ಪಾರ್ಕ್ ಇಲ್ಲ. ಗುರುವಣಕೆರೆಯಲ್ಲಿ ಸುಂದರವಾಗಿರ್ತಕ್ಕಂಥ ಕೆರೆ ಇದೆ, ಕೆರೆ ಅಭಿವೃದ್ಧಿ ಇಲ್ಲ.
ಬಹಳಷ್ಟು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದೆ, ಹಾಗೆ ಉಳಿದ್ಬಿಟ್ಟಿದೆ. ಬಿದ್ದಿದೆ. ನಮ್ಮ ಉಜಿರೆ ಸುಮಾರು 14-15 ಸಾವಿರ ಜನ ಮತದಾರರಿದ್ದಾರೆ. ಗುರುವೆಂಕರೆ, ಬೆಳ್ತಂಗಡಿ ಮತ್ತು ಲಾಯ್ಲಾ, ಉಜಿರೆ ಇದನ್ನು ಸಮಗ್ರವಾಗಿರ್ತಕ್ಕಂಥ ಒಂದಕ್ಕೊಂದು ಹೊಂದಿಕೊಂಡಿರತಕ್ಕಂಥ ಗ್ರಾಮಗಳು ಮತ್ತು ನಗರಗಳು. ಇದನ್ನು ಅಭಿವೃದ್ಧಿಪಡಿಸುವಂಥ ದೃಷ್ಟಿಯಲ್ಲಿ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನ ಮಾಡ್ತೇನೆ. ಜನರಿಗೆ ಬೇಕಾಗಿರ್ತಕ್ಕಂಥ ಅವಶ್ಯಕತೆಗಳಿಗೆ ಅನುಗುಣವಾಗಿ ಜನರೊಟ್ಟಿಗೆ ಸೇರಿ ಕೆಲಸ ಮಾಡಬೇಕೆನ್ನುವಂಥದ್ದೇ ನಂದು ಮಹತ್ತರವಾಗಿರ್ತಕ್ಕಂಥ